ಹಂಸಲೇಖ ಪೇಜಾವರ ಪ್ರಕರಣದಲ್ಲಿ ದಲಿತ ಸಮುದಾಯವನ್ನು ಅವಮಾನಿಸುತ್ತಿರುವ ಪ್ರಜಾಪ್ರಭುತ್ವ ವಿರೋಧಿ ಮನುವಾದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಉಡುಪಿಯಲ್ಲಿ ದಲಿತ ಸಂಘಟನೆಗಳಿಂದ ಅಜ್ಜರಗಢ ಹುತಾತ್ಮರ ವೇದಿಕೆ ಎದುರು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ತಮಟೆ ಬಾರಿಸುವ ಮೂಲಕ ದಲಿತ ಮುಖಂಡ ಜೆಎನ್ ಮಲ್ಪೆ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ದಲಿತರ ಬಗ್ಗೆ ಯಾರೇ ಮಾತಾಡಿದ್ರು, ಅವರ ಪರ ಧ್ವನಿ ಎತ್ತಿದ್ರು ಅವರನ್ನ ಮುಗಿಸುವ ಹುನ್ನಾರ ಮನುವಾದಿಗಳಿಂದ ನಡೆಯುತ್ತಿದೆ. ಇದು ಈ ಹಿಂದೆಯೂ ನಡೆದಿದ್ದು, ಈಗ ವ್ಯವಸ್ಥಿತ ಷಡ್ಯಂತ್ರದ ಮೂಲಕ ದಲಿತ ಪರ ಹೋರಾಟಗಾರರನ್ನು ಬಾಯಿ ಮುಚ್ಚಿಸುವ ಕೆಲಸ ನಡೆಯುತ್ತಿದೆ ಎಂದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು, ವಿವಿಧ ಸಂಘಟನೆಯ ಪ್ರಮುಖರು ಭಾಗಿಯಾಗಿದ್ದರು. ಪ್ರಜಾಪ್ರಭುತ್ವ ವಿರೋಧಿಗಳಿಗೆ, ದಲಿತ ವಿರೋಧಿಗಳಿಗೆ ತಮ್ಮನ್ನ ಉದ್ದೇಶ ಮಾತನಾಡಿದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ಬರುವ ಮೊದಲೇ ಋಗ್ವೇದ ಕಾಲದಲ್ಲಿ ಬ್ರಾಹ್ಮಣರು ಗೋಮಾಂಸ ತಿನ್ನುತ್ತಿದ್ದರೆನ್ನುವ ಉಲ್ಲೇಖ ನಮ್ಮಲ್ಲಿ ಸಿಗ್ತದೆ. ಹೀಗಿದ್ರೂ ಕೂಡ ಬ್ರಾಹ್ಮಣರು ಗೋಮಾಂಸ ತಿಂದಿದ್ರೂ ಕೂಡ ಮತ್ತೆ ಮತ್ತೆ ಅನೇಕ ರೀತಿಯಲ್ಲಿ ನಮ್ಮ ದಲಿತರನ್ನ, ಇನ್ನಿತರ ಜನಾಂಗವನ್ನ ನಿಂದಿಸಿ ಮಾತನಾಡ್ತಿರೋದು ಅತ್ಯಂತ ಷಡ್ಯಂತ್ರ ಆಗ್ತಾ ಇದೆ. ಈ ವ್ಯವಸ್ಥೆಯ ವಿರುದ್ಧ ದಲಿತರು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾವುದೇ ಕಾರಣಕ್ಕೆ ಸಂವಿಧಾನದ ಹಕ್ಕನ್ನ ಮೊಟಕುಗೊಳಿಸುವ ಈ ವ್ಯವಸ್ಥೆಯನ್ನ ನಾವು ಇನ್ನು ಮುಂದೆ ಅದು ಎಲ್ಲರೂ ಒಂದಾಗಿ, ಎಲ್ಲಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೇ ಒಬ್ಬ ದಲಿತ ನಾಯಕನಲ್ಲ, ಎಲ್ಲಾ ಸಮಾಜದ ಅವನು ಹೇಳಿದ್ರೆ ಮಾತ್ರ ಹೋರಾಟ, ಇವನು ಹೇಳಿದ್ರೆ ಮಾತ್ರ ಹೋರಾಟ, ಅವನೇ ನಮ್ಮ ದಲಿತ ನಾಯಕ, ಇವನೇ ನಮ್ಮ ನಾಯಕ ಅಂತ ಪ್ರತಿಬಿಂಬಿಸದೆ ನಮ್ಮ ಸಮಾಜದಲ್ಲಿ ಆಗ್ತಿರುವಂತಹ ದಲಿತರ ಹಕ್ಕುಗಳನ್ನ ಯಾರೇ ಕಸಿದುಕೊಂಡರೂ ನಮ್ಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಇಟ್ಟುಕೊಂಡು ನಾವಿಲ್ಲಿ ಹೋರಾಟ ಮಾಡಬೇಕಾಗಿದೆ. ಇದೊಂದು